ಬಿಜೆಪಿ ಹಿರಿಯ ನಾಯಕರಾದ ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನದ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದಡಿ ಆರಂಭವಾದ ಕುಡ್ಲದ ಪಿಲಿಪರ್ಬಕ್ಕೆ ಈ ಬಾರಿ 4ನೇ ವರ್ಷದ ಸಂಭ್ರಮ. ಸೆಪ್ಟೆಂಬರ್ 30ರಂದು ಕೇಂದ್ರ ಮೈದಾನದಲ್ಲಿ ಪಿಲಿಪರ್ಬ ನಡೆಯಲಿದೆ. ಕಳೆದ ಬಾರಿ ತೀವ್ರ ಜಿದ್ದಾಜಿದ್ದಿನ ಹಣಾಹಣಿಯಲ್ಲಿ ಮುಳಿಹಿತ್ಲು, ಫ್ರೆಂಡ್ ಸರ್ಕಲ್ ಇವರ ಮುಡಿಗೇರಿದ ಕುಡ್ಲದ ಪಿಲಿಪರ್ಬ ಕಿರೀಟವು ಈ ಬಾರಿ ಯಾರ ಮುಡಿಗೇರಲಿದೆ ಎಂಬುದು ಸಮಸ್ತ ತುಳುನಾಡಿನ ಕುತೂಹಲವಾಗಿದೆ ಎಂದರು. ಈ ಹಿಂದಿನ ಎಲ್ಲ ಆವೃತ್ತಿಗಳಲ್ಲೂ ಪಿಲಿಪರ್ಬಕ್ಕೆ ಇಡೀ ತುಳುನಾಡಿನ ಜನತೆಯಿಂದ ನಿರೀಕ್ಷೆಗೂ ಮೀರಿದ ಬೆಂಬಲ ವ್ಯಕ್ತವಾಗಿದ್ದು ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ಎಂದರು. ಕಾರ್ಯಕ್ರಮಗಳನ್ನು ಇದರ ಮುಂಚೆ ನಮ್ಮ ಈ ತುಳು ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಒಂದು ನಮ್ಮ ಫುಡ್ ಫೆಸ್ಟ್, ಹಾಗೆ ಒಂದು ನಮ್ಮ ಅನಂತನಾಗ್ ಅವರದೊಂದು ಸನ್ಮಾನ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.